ಇವತ್ತು ನಾವು ಮಾಡೋಣ ಮೆಣಸು ಫ್ರೈ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಬಟಾಟೆ, ಕೊತ್ತಂಬರಿ ಸೊಪ್ಪು, ಲಿಂಬೆ, ಕಾಯಿಮೆಣಸು, ಶುಂಠಿ, ಮೈದಾ, ಟೊಮೆಟೊ, ಮೆಣಸಿನ ಹುಡಿ, ಈರುಳ್ಳಿ, ಅರಶಿನ ಹುಡಿ, ಉಪ್ಪು, ಗರಂ ಮಸಾಲ, ಸಾಸಿವೆ, ಜೀರಿಗೆ, ಓಂಕಾಳು, ಮೆಣಸು. ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ನಂತರ ಅದಕ್ಕೆ ಹಾಕೋಣ ಜೀರಿಗೆ ಹಾಕಿದ ನಂತರ ಅದನ್ನು ಸ್ವಲ್ಪ ಉರಿಯಬೇಕು. ಈಗ ಹಾಕೋಣ ಶುಂಠಿಯನ್ನು ಹುರಿದ ನಂತರ ಅದಕ್ಕೆ ಹಾಕೋಣ ಈರುಳ್ಳಿ ಒಂದು ಹಾಕಿದ್ದೇನೆ. ಅದು ಬಾಡುವವರೆಗೂ ಅದನ್ನು ಉರಿಯಬೇಕು. ಅದು ಬಾಡಿದ ನಂತರ ಅದಕ್ಕೆ ಹಾಕೋಣ ಟೊಮೆಟೊ. ಈಗ ಈರುಳ್ಳಿ ಬಾಡಿದೆ, ಈಗ ಹಾಕೋಣ ಟೊಮೆಟೊ ಕೂಡ ಬಾಡುವವರೆಗೂ ಅದನ್ನು ಉರಿಯಬೇಕು. ಟೊಮೆಟೊ ಈಗ ಬಾಡಿದೆ, ಅದಕ್ಕೆ ಹಾಕೋಣ ಕಾಯಿಮೆಣಸು ಹಾಕಿ ಸ್ವಲ್ಪ ಉರಿಯಬೇಕು. ಆನಂತರ ಹಾಕೋಣ ಅರಶಿನ ಹುಡಿ 1/4 ಚಮಚ ಹಾಕಿದ್ದೇನೆ. ಈಗ ಹಾಕೋಣ ಮೆಣಸಿನ ಹುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಕು. 1 ಚಮಚ ಗರಂ ಮಸಾಲ ಹುಡಿಯನ್ನು ಹಾಕಿ ಚೆನ್ನಾಗಿ ಉರಿಯಬೇಕು. ಈಗ ಅದಕ್ಕೆ ಹಾಕೋಣ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಬೇಯಿಸಿ ಮ್ಯಾಶ್ ಮಾಡಿದ ಪೊಟಾಟೆಯನ್ನು ಅದಕ್ಕೆ ಸೇರಿಸೋಣ. ಬಟಾಟೆಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಸಾಲೆಯೊಂದಿಗೆ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಹಾಕೋಣ ನಿಂಬೆ ರಸವನ್ನು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಈಗ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರೆಡಿಯಾಗಿದೆ ಪೊಟಾಟೆ ಮಸಾಲ. ಮೈದಾ, ಉಪ್ಪು, ಓಂಕಾಳು ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟಿನಾಗೆ. ಮೆಣಸನ್ನು ಸೀಳು ಮಾಡಿ ಅದರ ಒಳಗಿರುವ ಬೀಜವನ್ನೆಲ್ಲ ತೆಗೆಯಬೇಕು. ಅದಕ್ಕೆ ಪೊಟಾಟೆ ಮಸಾಲೆಯನ್ನು ತುಂಬಿಸಬೇಕು. ಪೊಟಾಟೆ ಮಸಾಲೆಯನ್ನು ಈಗ ತುಂಬಿಸೋಣ. ಪೊಟಾಟೆ ಮಸಾಲೆಯನ್ನು ಜಾಸ್ತಿ ತುಂಬಿಸುವುದು ಬೇಡ, ಯಾಕೆಂದರೆ ಫ್ರೈ ಮಾಡುವಾಗ ಹೊರಗೆ ಬರುವ ಸಾಧ್ಯತೆ ಉಂಟು, ಅದಕ್ಕಾಗಿ. ಮಸಾಲೆಯನ್ನು ಮೆಣಸಿಗೆ ತುಂಬಿಯಾಗಿದೆ. ಈಗ ಕಲಸಿಟ್ಟ ಮೈದಾ ಹಿಟ್ಟನ್ನು ಚಪಾತಿ ಲಟ್ಟಿಸಿದಾಗೆ ಲಟ್ಟಿಸಿ ಅದನ್ನು 1 ಇಂಚಿನಷ್ಟು ಕತ್ತರಿಸಬೇಕು, ಯಾಕಂದರೆ ಅದನ್ನು ಮೆಣಸಿಗೆ ಸುತ್ತಲು ಸುಲಭ ಆಗಲಿ ಎಂದು. ಅದನ್ನು ಕತ್ತರಿಸಿದ ನಂತರ ಮೆಣಸಿಗೆ ಸುತ್ತೋಣ. ಮೆಣಸಿಗೆ ಸುತ್ತುವಾಗ ಅದು ಜಾಗ್ರತೆಯಿಂದ ಸುತ್ತಬೇಕು, ಇಲ್ಲದಿದ್ದರೆ ಮೆಣಸು ಫ್ರೈ ಆಗುವಾಗ ಮಸಾಲೆ ಹೊರಬರುವ ಸಾಧ್ಯತೆ ಉಂಟು. ಅದಕ್ಕಾಗಿ ಮೆಣಸಿಗೆ ಸುತ್ತುವಾಗ ಜಾಗ್ರತೆಯಿಂದ ಸುತ್ತಬೇಕು. ಮೆಣಸಿಗೆ ಸುತ್ತಿದ ನಂತರ ಎಣ್ಣೆಯನ್ನು ಬಿಸಿ ಮಾಡಲು ಇಡಬೇಕು. ಎಣ್ಣೆಯನ್ನು ಬಿಸಿ ಮಾಡಲು ಇಡೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಮೆಣಸನ್ನು ಫ್ರೈ ಮಾಡೋಣ. ಮೆಣಸು ಫ್ರೈ ಆಗಿದೆ, ಈಗ ಪ್ಲೇಟಿಗೆ ತೆಗೆಯೋಣ. ಮೆಣಸು ಫ್ರೈ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.